ಮನುಷ್ಯನಿಗೆ ಸಾವು ಹೇಗೆಲ್ಲ ಬರುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆ ಕೇಳಿದರೆ ನೀವು ಕೂಡ ಅಚ್ಚರಿ ಪಡೋದು ಸಹಜವೇ. ಹೌದು, ಮನುಷ್ಯನ ಆಯಸ್ಸು ಮುಗಿದ ಮೇಲೆ ಸಾವು ಒಂದು ಕಾರಣವನ್ನ ಹುಡುಕಿಕೊಂಡು ಬರೋದು ಅಷ್ಟೇ. ಇಲ್ಲೂ ಕೂಡ ಆಗಿದ್ದು ಅದೇ. ಅಸ್ಸಾಂ ರಾಜ್ಯದ ಗೌಹಾತಿಯ ಸ್ನಿಗ್ಧ ಅನ್ನುವ 10 ವರ್ಷದ ಬಾಲಕಿ ಸಿಪ್ಪೆ ಜೊತೆಗಿನ ಯಾಲಕ್ಕಿಯನ್ನ ತಿಂದು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡು ಸಾವನ್ನಪ್ಪಿದ್ದಳು. ಹೌದು, ಈ ಘಟನೆಯಿಂದ ಆ ಮಗುವಿನ ತಂದೆ ತಾಯಿಗಳಲ್ಲದೆ ಇಡೀ ಕುಟುಂಬಸ್ಥರು ಸಂಬಂಧಿಕರು ಬೆಚ್ಚಿ ಬಿದ್ದಿದ್ದರು. ಸ್ನೇಹಿತರೆ, ಈ ಘಟನೆ ನೋಡಿದರೆ ಆದಷ್ಟು ಯಾಲಕ್ಕಿ ಎಸಳುಗಳನ್ನ ಮಕ್ಕಳಿಂದ ದೂರ ಇಡೋದೇ ಒಳ್ಳೆಯದೆನಿಸುತ್ತೆ. ಆದ್ರೆ ನಿಯಮಿತವಾಗಿ ಯಾಲಕ್ಕಿಯನ್ನ ಸೇವಿಸಿದರೆ ಹಲವು ಉಪಯೋಗಗಳು ನಮಗೆ ಇರೋದು ಸಾಕ್ಷಿಯಾಗಿದೆ. 2023 ಏಪ್ರಿಲ್ ತಿಂಗಳಲ್ಲಿ 108 ವಯಸ್ಸಿನ ತಮಿಳುನಾಡಿನ ಮಹಿಳೆಯೊಬ್ಬಳು ಪರೀಕ್ಷೆಯೊಂದನ್ನ ಬರೆದು ಇಡೀ ಕೇರಳ ರಾಜ್ಯಕ್ಕೆ ಟಾಪರ್ ಆಗಿದ್ದಳು. ಅದನ್ನ ಒಂದು ಟಿವಿ ಮಾಧ್ಯಮ ಸಂದರ್ಶನ ಮಾಡಿದಾಗ ಅವರ ಒಂದು ಈ ಬುದ್ಧಿವಂತಿಕೆಗೂ ಮತ್ತು ಅವರ ಈ ಆರೋಗ್ಯಕರ ರಹಸ್ಯ ಬಗ್ಗೆ ಮಾತನಾಡಿದಾಗ 108 ವಯಸ್ಸಿನ ಕಮಲಕೈನಿ ಎಂಬ ಮಹಿಳೆ ಹೇಳಿದ್ದು, ಪ್ರತಿದಿನ ಅವರು ತಪ್ಪದೇ ಊಟ ಆದ ನಂತರ 2 ಏಲಕ್ಕಿಯನ್ನ ತಿನ್ನುವ ಅಭ್ಯಾಸ ಮಾಡಿಕೊಂಡಿದ್ದಾರೆ. ಇದು ತಮ್ಮ ಇಷ್ಟು ವಯಸ್ಸಿನ ಆರೋಗ್ಯಕ್ಕೆ ರಹಸ್ಯ ಎಂದುಕೊಂಡು ಅವರು ಬಹಿರಂಗಪಡಿಸಿದ್ದರು. ಹೌದು ಸ್ನೇಹಿತರೆ, ಆಗಾಗ ನಾವು ಚಹಾದಲ್ಲಾಗಲಿ ಸ್ವೀಟ್ಗಳಲ್ಲಾಗಲಿ ಬಳಸುವಂತಹ ಏಲಕ್ಕಿ ಹೇಗೆ ತಯಾರಾಗುತ್ತದೆ, ಎಲ್ಲಿ ತಯಾರಾಗುತ್ತದೆ, ಯಾಕೆ ಇದು ಇಷ್ಟೊಂದು ದುಬಾರಿ ಇದೆ ಮತ್ತು ಹಾಗೂ ಅದರ ಅದ್ಭುತ ಉಪಯೋಗಗಳ ಮಾಹಿತಿ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಯಾಲಕ್ಕಿ ಒಂದು ಸಾಂಬಾರ್ ಬೆಳೆಯಾಗಿದೆ. ಅಷ್ಟೇ ಅಲ್ಲದೆ ಔಷಧಿಯ ಸಸ್ಯವಾಗಿಯೂ ಕೂಡ ಇದನ್ನ ಉಪಯೋಗಿಸುತ್ತಾರೆ. ಇದು ತನ್ನ ಪರಿಮಳದಿಂದ ಇಡೀ ಜಗತ್ತಿನಲ್ಲಿ ಹೆಸರುವಾಸಿಯಾಗಿದೆ. ಏಲಕ್ಕಿಯನ್ನ ಹೆಚ್ಚಾಗಿ ಸಿಹಿ ತಿಂಡಿಗಳ ತಯಾರಿಕೆಯಲ್ಲಿ ಪರಿಮಳ ಮತ್ತು ಸುವಾಸನೆಗಾಗಿ ಉಪಯೋಗಿಸುತ್ತಾರೆ. ಇದನ್ನ ಕಾಫಿ ತೋಟಗಳಲ್ಲಿ ಉಪಬೆಳೆಯಾಗಿ ಬೆಳೆಯುತ್ತಾರೆ. ಏಷ್ಯಾ ಖಂಡದ ಉಷ್ಣವಲಯವೇ ಇದರ ಮೂಲ ಸ್ಥಾನ. ಅದರಲ್ಲಿಯೂ ಹೆಚ್ಚಾಗಿ ಭಾರತದಲ್ಲಿ ಕೇರಳ ಮತ್ತು ಕರ್ನಾಟಕದಲ್ಲಿ ಇದನ್ನ ಹೆಚ್ಚಾಗಿ ಬೆಳೆಯುತ್ತಾರೆ. ಏಲಕ್ಕಿಯ ವೈಜ್ಞಾನಿಕ ಹೆಸರು ಎಲೆಟೆರಿಯಾ ಕಾರ್ಡಮಮ್ ಅಂತ. ಇದರಲ್ಲಿರುವ ರಾಸಾಯನಿಕ ಸಿಥಿಯಾನ್ ಇದರ ಸುವಾಸನೆಗೆ ಕಾರಣವಾಗಿದೆ. ಯಾಲಕ್ಕಿ ಬಹುವಾರ್ಷಿಕ ಸಸ್ಯ ಮೂಲಿಕೆಯಾಗಿದ್ದು ಇದರ ಕಾಂಡವು ಎಲೆಗಳಿಂದ ಕೂಡಿದ್ದು ಮೃದುವಾಗಿರುತ್ತದೆ. ಏಲಕ್ಕಿಯು ಹೆಚ್ಚಾಗಿ ಮೂಲ ಬೇರಿನ ಬಳಿ ಅಥವಾ ಕಾಂಡದ ಮೇಲೆ ಬೆಳೆಯುತ್ತದೆ. ಏಲಕ್ಕಿಯನ್ನ ಕರ್ನಾಟಕದಲ್ಲಿ ಹೆಚ್ಚಾಗಿ ಮಲೆನಾಡಿನ ಪ್ರದೇಶಗಳಾದಂತಹ ಚಿಕ್ಕಮಗಳೂರು, ಮೂಡಿಗೆರೆ, ಕೊಡಗು, ಸಕಲೇಶಪುರದಲ್ಲಿ ಬೆಳೆಯಲಾಗುತ್ತದೆ. ಏಲಕ್ಕಿಯಲ್ಲಿ 2 ತರ ಇದೆ. ಒಂದು ದೊಡ್ಡ ಏಲಕ್ಕಿ, ಇನ್ನೊಂದು ಸಣ್ಣ ಏಲಕ್ಕಿ. ಇವುಗಳನ್ನ ತಮ್ಮ ಗಾತ್ರದ ಮೇಲೆ ವಿಂಗಡಿಸಲಾಗಿದೆ. ಹೆಚ್ಚಾಗಿ ಕಾಡಿನಲ್ಲಿ ಬೆಳೆಯುವಂತಹ ಏಲಕ್ಕಿಗೆ ದೊಡ್ಡ ಏಲಕ್ಕಿ ಅಂತ ಕರೆದ್ರೆ, ಇನ್ನು ರೈತರು ತಮ್ಮ ಕಾಫಿ ತೋಟಗಳಲ್ಲಿ ಮತ್ತು ಬಾಕಿ ತೋಟದಲ್ಲಿ ಬೆಳೆಯುವಂತಹ ಏಲಕ್ಕಿಗೆ ಸಣ್ಣ ಏಲಕ್ಕಿ ಅಂತ ಕರೆಯುತ್ತಾರೆ. ಸಣ್ಣ ಏಲಕ್ಕಿಯಲ್ಲಿಯೇ ಸುವಾಸನೆ ಕೂಡ ಜಾಸ್ತಿ. ನೀವು ಸಾಂಬಾರ ಪದಾರ್ಥಗಳಲ್ಲಿ, ಸಿಹಿ ತಿಂಡಿಗಳಲ್ಲಿ ಹೆಚ್ಚಾಗಿ ಬಳಸುವುದೇ ಈ ಸಣ್ಣ ಏಲಕ್ಕಿಯನ್ನ. ಮಾರುಕಟ್ಟೆಯಲ್ಲಿ ಕೂಡ ಈ ಸಣ್ಣ ಏಲಕ್ಕಿಗೆ ಹೆಚ್ಚು ಡಿಮ್ಯಾಂಡ್. ಸಮುದ್ರ ಮಟ್ಟಕ್ಕಿಂತ 600 ರಿಂದ ಸುಮಾರು 1500 ಅಡಿಗಳಷ್ಟು ಎತ್ತರಿನ ಪ್ರದೇಶದಲ್ಲಿ ಏಲಕ್ಕಿ ಬೆಳೆಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಬಿಸಿಲು ನೇರವಾಗಿ ಗಿಡಗಳ ಮೇಲೆ ಬೀಳದಂತೆ ಈ ಗಿಡಗಳನ್ನ ಬೆಳೆಸಬೇಕಾಗುತ್ತದೆ. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ನೀರು ಸರಿಯಾಗಿ ಗಿಡದ ಮೇಲೆ ಬೀಳದಂತೆ ಗಿಡಗಳನ್ನ ಬೆಳೆಸಬೇಕು. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ, ನೀರು ಸರಿಯಾಗಿ ಹರಿದುಕೊಂಡು ಹೋಗುವಂತಹ ಕೆಂಪು ಮಣ್ಣು, ಮೆಕ್ಕಲು ಮಣ್ಣು ಏಲಕ್ಕಿ ಕೃಷಿಗೆ ಒಳ್ಳೆಯದು. ಇದು ಹೆಚ್ಚಾಗಿ ಮರದ ಅಡಿಯಲ್ಲಿ ಬೆಳೆಸುವುದು ಅತಿ ಸೂಕ್ತ ಎನ್ನುತ್ತಾರೆ ತಜ್ಞರು ಮತ್ತು ರೈತಾಪಿ ವರ್ಗ. ಇದೇ ಕಾರಣ ಇದನ್ನ ಹೆಚ್ಚಾಗಿ ಉಪಬೆಳೆಯಾಗಿಯೇ ಬೆಳೆಯುತ್ತಾರೆ. ವಿಶ್ವದ ಒಟ್ಟು ಏಲಕ್ಕಿ ಉತ್ಪಾದನೆಯಲ್ಲಿ 75% ಭಾರತದಲ್ಲಿ ಇದರ ಉತ್ಪಾದನೆ ಆಗುತ್ತದೆ. ಈ ಬೆಳೆ ಗಾಳಿಯನ್ನು ಹೆಚ್ಚಾಗಿ ಬಯಸುವುದಿಲ್ಲ, ಬಿಸಿಲನ್ನು ಕೂಡ ಹೆಚ್ಚಾಗಿ ಸಹಿಸುವುದಿಲ್ಲ. ಮೇಲಾಗಿ ಇದನ್ನ ಹೆಚ್ಚಾಗಿ ಇಳಿಜಾರು ಪ್ರದೇಶ, ಅಧಿಕ ಪೌಷ್ಟಿಕಾಂಶ ಇರುವ ಕಾಡಿನಲ್ಲಿಯೇ ಬೆಳೆಸಲಾಗುತ್ತದೆ. ಏಲಕ್ಕಿ ಗಿಡವನ್ನ ಬೆಳೆಯಲು ಮೊದಲು ಏಲಕ್ಕಿ ಬೀಜಗಳನ್ನ ಒಣಗಿದಂತಹ ಏಲಕ್ಕಿಯಿಂದ ತೆಗೆದು ಅವುಗಳನ್ನ ನೀರಿನಲ್ಲಿ ಅಂದ್ರೆ ಬಿಸಿ ನೀರಿನಲ್ಲಿ ಹಾಕಲಾಗುತ್ತದೆ. ಅವುಗಳನ್ನ ಸರಿಸುಮಾರು 5 ಗಂಟೆಗಳ ಕಾಲ ನೀರಿನ ನೆನೆಸಿ ಅನಂತರ ಅವುಗಳನ್ನ ನರ್ಸರಿ ಪಾಟ್ಗಳಲ್ಲಿ ಹಾಕಲಾಗುತ್ತದೆ. ಹೀಗೆ ಸರಿಸುಮಾರು 7 ರಿಂದ 8 ತಿಂಗಳ ಕಾಲ ಈ ನರ್ಸರಿಗಳನ್ನ ತೋಟದಲ್ಲಿ ಮತ್ತು ಗಿಡದ ನೆರಳಿನಲ್ಲಿ ಸಸಿಯಾಗುವವರೆಗೂ ಬೆಳೆಸಲಾಗುತ್ತದೆ. ಯಾವಾಗ ಇವು ಚಿಕ್ಕ ಗಿಡಗಳಾಗುತ್ತವೋ ಆಮೇಲೆ ಅವುಗಳನ್ನ ಆ ನರ್ಸರಿಯಿಂದ ತೆಗೆದು ಕಾಫಿ ತೋಟಗಳಲ್ಲಿ, ಚಹಾ ತೋಟಗಳಲ್ಲಿ, ದೊಡ್ಡ ದೊಡ್ಡ ಮರಗಳ ತೋಟಗಳಲ್ಲಿ ಇವುಗಳನ್ನ ಅವುಗಳ ಕೆಳಗಡೆ ಹಚ್ಚಲಾಗುತ್ತದೆ. ಹೀಗೆ ಏಲಕ್ಕಿ ಸಸ್ಯಗಳು ಚಿಕ್ಕ ಚಿಕ್ಕ ಗಿಡಗಳಾಗಿ ಪರಿವರ್ತನೆಗೊಳ್ಳಲು 2 ರಿಂದ 3 ವರ್ಷಗಳಾಗುತ್ತವೆ.
ಮೂರನೇ ವರ್ಷದಿಂದ ಇವು ಏಲಕ್ಕಿಯನ್ನ ಕೊಡಲು ಪ್ರಾರಂಭಿಸುತ್ತವೆ. ಏಲಕ್ಕಿ ಬೀಜಗಳು ಹೆಚ್ಚಾಗಿ ಈ ಚಿಕ್ಕ ಗಿಡದ ಮೇಲೆ ಇರುವುದಿಲ್ಲ, ಅವು ಹೆಚ್ಚಾಗಿ ಬೇರಿನ ಸಮೀಪದಲ್ಲಿಯೇ ಬೆಳೆದುಕೊಳ್ಳುತ್ತವೆ. ಮೊದಲಿಗೆ ಈ ಹೂವುಗಳು ಆ ಬೇರುಗಳ ಸಮೀಪವೇ ಚಿಕ್ಕ ಚಿಕ್ಕ ಹೂವುಗಳಾಗಿ ಬಿಡಲು ಪ್ರಾರಂಭಿಸುತ್ತವೆ. ಮುಂದೆ ಸರಿಸುಮಾರು 2 ರಿಂದ 3 ತಿಂಗಳ ನಂತರ ಈ ಹೂಗಳು ಏಲಕ್ಕಿ ಬೀಜಗಳಾಗಿ ಪರಿವರ್ತನೆಗೊಳ್ಳುತ್ತವೆ. ಆಮೇಲೆ ಈ ಏಲಕ್ಕಿ ಬೀಜಗಳು ಪಕ್ವವಾದಾಗ ಇವುಗಳನ್ನ ಕೈಯಾರೆ ತೆಗೆಯಲಾಗುತ್ತದೆ. ಆದಷ್ಟು ಇವುಗಳನ್ನ ಕೈಯಾರೆ ತೆಗೆದರೆ ಒಳ್ಳೆಯದು. ಕಾರಣ ಇವುಗಳಿಗೆ ಮಷೀನ್ ಅನ್ನ ಬಳಸಿದರೆ ಇವು ಹಾಳಾಗುವ ಸಂಭವ ಜಾಸ್ತಿ ಇರುತ್ತದೆ. ಹೆಚ್ಚಾಗಿ ಏಲಕ್ಕಿ ಕಾಯಿಗಳನ್ನ ಅಕ್ಟೋಬರ್ ಮತ್ತು ನವೆಂಬರ್ ಮತ್ತು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ 2 ಬಾರಿ ವರ್ಷಕ್ಕೆ ಇವುಗಳನ್ನ ತಮ್ಮ ಗಿಡಗಳಿಂದ ಕೀಳಲಾಗುತ್ತದೆ. ಆದ್ರೆ ಇದೇ ತಿಂಗಳಲ್ಲಿ ಇವು ಹೆಚ್ಚಾಗಿ ಇಳುವರಿಯನ್ನು ಕೂಡ ಕೊಡುತ್ತವೆ. ಒಂದು ಏಲಕ್ಕಿ ಗಿಡ ಹೆಚ್ಚು ಕಡಿಮೆ 9 ರಿಂದ 11 ವರ್ಷಗಳ ಕಾಲ ಈ ಏಲಕ್ಕಿ ಇಳುವರಿಯನ್ನ ಕೊಡುತ್ತದೆ. ಹೀಗೆ ಹಸಿ ಏಲಕ್ಕಿಯನ್ನ ಹೆಚ್ಚಾಗಿ ಬಿಸಿಲಿನಲ್ಲಿ ಒಣಗಿಸಲಾಗುತ್ತದೆ. ಕೆಲವೊಮ್ಮೆ ಅರ್ಜೆಂಟ್ ಆಗಿ ಡಿಮಾಂಡ್ ಇದ್ದಾಗ ಇವುಗಳನ್ನ ಬೆಂಕಿಯ ಶಾಖದಿಂದಲೂ ಕೂಡ ಒಣಗಿಸಲು ಪ್ರಯತ್ನ ಮಾಡುತ್ತಾರೆ. ಆದರೆ ಹೀಗೆ ಮಾಡುವುದರಿಂದ ಅವುಗಳ ಕ್ವಾಲಿಟಿ ಮೇಲೆ ಭಾರಿ ಪ್ರಭಾವ ಬೀರುತ್ತದೆ. ಆದಷ್ಟು ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿ ಬಿಸಿಲಿನಲ್ಲಿ ಏಲಕ್ಕಿಯನ್ನ ಒಣಗಿಸುವುದು ಉತ್ತಮ ಅನ್ನುತ್ತಾರೆ ಅನುಭವಿ ರೈತರು ಮತ್ತು ತಜ್ಞರು. ಈ ಏಲಕ್ಕಿಯನ್ನ ಒಣಗಿಸಲು ಹೆಚ್ಚು ಕಡಿಮೆ 2 ರಿಂದ 3 ದಿವಸಗಳು ಬೇಕಾಗುತ್ತವೆ. ಆದರೆ ವಿಶೇಷತೆ ಏನೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಏಲಕ್ಕಿಯನ್ನ ಒಣಗಿಸಲು ಕೂಡ ಮಷೀನ್ ಬಂದಿವೆ. ಕೆಲವೊಮ್ಮೆ ಈ ಏಲಕ್ಕಿಯನ್ನ ನೇರವಾಗಿ ಬಿಸಿಲಿನಲ್ಲಿ ಒಣಗಿಸುವ ಮೊದಲು ಅವುಗಳನ್ನ ಬಿಸಿ ನೀರಿನಲ್ಲಿ ಹಾಕಿ ಮತ್ತು ಕೆಲವೊಮ್ಮೆ ಇವುಗಳಿಗೆ ಕೆಲವೊಂದು ಕಲರ್ಗಳನ್ನ ಅಂದ್ರೆ ಹಸಿರು ಕಲರ್ ಅನ್ನ ಹಾಕಿ 1 ದಿವಸದ ಮಟ್ಟಿಗೆ ಇವುಗಳನ್ನ ಇಟ್ಟು ಆಮೇಲೆ ಇವುಗಳನ್ನ ಬಿಸಿಲಿನಲ್ಲಿ ಅಥವಾ ಮಷೀನ್ಗಳಲ್ಲೂ ಕೂಡ ಒಣಗಿಸುತ್ತಾರೆ. ಹೀಗೆ ಮಾಡುವುದರಿಂದ ಇವುಗಳ ಸುವಾಸನೆ ಮತ್ತು ಬಣ್ಣ ಕೂಡ ಅದ್ಭುತವಾಗಿ ಕಂಡುಬರುತ್ತದೆ ಎನ್ನುವುದು ರೈತರ ಒಂದು ಅನಿಸಿಕೆ. ಹೀಗೆ ಏಲಕ್ಕಿಯನ್ನ ಒಣಗಿಸಿದ ನಂತರ ಅವುಗಳನ್ನ ಫಿಲ್ಟರ್ ಮಾಡಲು ಕಳಿಸಲಾಗುತ್ತದೆ. ಈ ಫಿಲ್ಟರಿಂಗ್ ಸಮಯದಲ್ಲಿ ಏಲಕ್ಕಿಗಳು ಚಿಕ್ಕ ಏಲಕ್ಕಿ ಮತ್ತು ದೊಡ್ಡ ಏಲಕ್ಕಿಗಳಾಗಿ ವಿಂಗಡಿಸಲಾಗುತ್ತದೆ. ಇದರಲ್ಲಿ ಅತಿ ದೊಡ್ಡ ಸುವಾಸನೆಯುಳ್ಳ ಅತ್ಯಂತ ಹಸಿರು ಬಣ್ಣದ ಏಲಕ್ಕಿಗೆ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಅಂದ್ರೆ ಡಿಮ್ಯಾಂಡು. ಇದಾದ ನಂತರ ಇವುಗಳ ಕ್ವಾಲಿಟಿಯನ್ನು ಕೂಡ ಚೆಕ್ ಮಾಡುತ್ತಾರೆ. ಇವುಗಳನ್ನ ಕೈಯಾರೆ ಕೆಲವು ಕಾರ್ಮಿಕರು ಒಂದೊಂದೇ ಇವುಗಳನ್ನ ತೆಗೆದು ಕೆಲವೊಮ್ಮೆ ರ್ಯಾಂಡಮ್ ಆಗಿ ಕೂಡ ಚೆಕ್ ಮಾಡುತ್ತಾರೆ. ಆಮೇಲೆ ಇವುಗಳನ್ನ ಪ್ಯಾಕಿಂಗ್ ಗೆ ಕಳಿಸಲಾಗುತ್ತದೆ. ಪ್ಯಾಕಿಂಗ್ ನಲ್ಲಿ 100 ಗ್ರಾಂ, 200 ಗ್ರಾಂ, 500 ಗ್ರಾಂ, ಕೆಜಿ, 5 ಕೆಜಿ ಹೀಗೆ ಪ್ಯಾಕಿಂಗ್ ಮಾಡಲಾಗುತ್ತದೆ. ಆಮೇಲೆ ಇವುಗಳನ್ನ ಮಾರುಕಟ್ಟೆಗೆ ಮಾರಲು ಕಳಿಸಲಾಗುತ್ತದೆ. ಹೀಗೆ ಬಂದಂತಹ ಈ ಏಲಕ್ಕಿಗಳನ್ನ ನೀವು ನಮ್ಮ ಊಟಗಳಲ್ಲಿ ಕೆಲವೊಮ್ಮೆ ಆಯುರ್ವೇದ ಔಷಧಿಯಾಗಿ ಕೂಡ ಬಳಸುತ್ತೇವೆ. ಈಗ ನಿಮಗೆ ಅರ್ಥವಾಗಿರಬೇಕು ಯಾಕೆ ಏಲಕ್ಕಿ ಇಷ್ಟೊಂದು ದುಬಾರಿ ಅಂತ. ಯಾಕಂದ್ರೆ ಇವುಗಳ ಇಳುವರಿ ಮತ್ತು ಇವುಗಳ ಬೆಳವಣಿಗೆ ತುಂಬಾ ಸಮಯವನ್ನ ತೆಗೆದುಕೊಳ್ಳುತ್ತದೆ. ಮೇಲಾಗಿ ಇದು ಭಾರತದಲ್ಲಿ ಕೇವಲ 3 ಪ್ರದೇಶದಲ್ಲಿ ಮಾತ್ರ ಬೆಳೆಯುತ್ತದೆ. ಹೀಗಾಗಿ ಈ ಪರಿಮಳಯುಕ್ತ ಏಲಕ್ಕಿಗೆ ಇಡೀ ವಿಶ್ವಾದ್ಯಂತ ಭಾರಿ ಡಿಮಾಂಡ್ ಇದೆ. ಅಷ್ಟೇ ಅಲ್ಲದೆ ಆರೋಗ್ಯದ ಮೇಲೂ ಕೂಡ ಇದು ಭಾರಿ ಪರಿಣಾಮವನ್ನ ಬೀರುತ್ತದೆ. ಏಲಕ್ಕಿಯ ಸುವಾಸನೆ ನೀವು ಸ್ವಲ್ಪ ದೂರದಲ್ಲಿದ್ದರೂ ಕೂಡ ನಮ್ಮ ಮೂಗಿಗೆ ಬಡಿಯೋದು ಸಹಜವೇ. ಅಡುಗೆಯಲ್ಲೂ ಕೂಡ ಇದರ ಬಳಕೆಯಿಂದ ಆಹಾರ ರುಚಿ ಮತ್ತು ಪರಿಮಳ ಕೂಡ ಹೆಚ್ಚಾಗುತ್ತದೆ. ಅದಕ್ಕೆ ಅನುಗುಣವಾಗಿಯೇ ಏಲಕ್ಕಿಯಲ್ಲಿ ಸಾಕಷ್ಟು ಆರೋಗ್ಯಕರ ಪ್ರಯೋಜನಗಳು ನಮಗೆ ಲಭಿಸುತ್ತವೆ. ಹೀಗಾಗಿ ಏಲಕ್ಕಿಗೆ ಆಯುರ್ವೇದದ ಪದ್ಧತಿಯಲ್ಲೂ ಕೂಡ ಒಂದು ವಿಶೇಷ ಸ್ಥಾನಮಾನವಿದೆ. ಏಲಕ್ಕಿಯ ಉಪಯೋಗದಿಂದ ಹಲವು ಬಗೆಯ ಕಾಯಿಲೆಗಳು ಮತ್ತು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಎಂದು ನಮ್ಮ ಮನೆಯಲ್ಲಿರುವ ಹಿರಿಯರು ಕೂಡ ನುಡಿಯುತ್ತಾರೆ. ಭಯ, ದುರ್ವಾಸನೆ ದೂರ ಮಾಡುವುದರ ಜೊತೆಗೆ ಜೀರ್ಣಾಂಗಕ್ಕೆ ಸಂಬಂಧಪಟ್ಟ ಕೆಲವು ಆರೋಗ್ಯಕರ ಸಮಸ್ಯೆಗಳು ಕೂಡ ಏಲಕ್ಕಿಯಲ್ಲಿ ಇವೆ ಎಂದು ಹೇಳಲಾಗುತ್ತಿದೆ. ಏಲಕ್ಕಿಯಲ್ಲಿ ಮೆಟಬಾಲಿಸಂ ಸಿಂಡ್ರೋಮ್ ವಿರುದ್ಧ ಹೋರಾಡುವ ಗುಣಲಕ್ಷಣಗಳಿವೆ. ಮೆಟಬಾಲಿಕ್ ಸಿಂಡ್ರೋಮ್ ಸಮಸ್ಯೆ ಇರುವವರಿಗೆ ಹೃದಯದ ಸಮಸ್ಯೆ ಮತ್ತು ಟೈಪ್ 2 ಡಯಾಬಿಟಿಕ್ ಸಮಸ್ಯೆ ಇರುತ್ತದೆ ಎಂದು ಹೇಳಲಾಗುತ್ತದೆ. ಏಲಕ್ಕಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ಗಳು ಇರುವುದರಿಂದ ಇದು ದೇಹದ ಉಷ್ಣಾಂಶತೆಯನ್ನ ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಮೇಲಾಗಿ ಹೆಣ್ಣು ಮಕ್ಕಳಲ್ಲಿ ಮುಟ್ಟಿನ ಸಮಯದಲ್ಲಿ ಇದು ಹೆಚ್ಚಿಗೆ ಪ್ರಯೋಗಕಾರಿಯಾಗುತ್ತದೆ. ಇದೆಲ್ಲ ಇವತ್ತಿನ ವಿಜ್ಞಾನ ಹೇಳುತ್ತಿದ್ದರೆ ದ್ವಾಪರ ಯುಗದ ಸಮಯದಲ್ಲಿ ಮುಟ್ಟಾದಂತಹ ಮಹಿಳೆಯರು ಹೆಚ್ಚಾಗಿ ಏಲಕ್ಕಿಯನ್ನ ಸೇವಿಸುತ್ತಿದ್ದರು ಎನ್ನುವ ಮಾಹಿತಿ ನಮಗೆ ಮಹಾಭಾರತದಲ್ಲೂ ಕೂಡ ಕಂಡುಬರುತ್ತದೆ. ದ್ರೌಪದಿಯು ತನ್ನ ಯೌವನದಲ್ಲಿ ಹೆಚ್ಚಾಗಿ ಏಲಕ್ಕಿಯನ್ನು ಮುಟ್ಟಾದ ಸಂದರ್ಭದಲ್ಲಿ ಬಳಸಲು ಇಷ್ಟಪಡುತ್ತಿದ್ದಳು ಎನ್ನುವುದು ನಮಗೆ ಕಂಡುಬರುತ್ತದೆ. ಒಂದು ಮಾಹಿತಿಯ ಪ್ರಕಾರ ಸುಮಾರು 10 ರಿಂದ 14 ದಿವಸಗಳ ಕಾಲ ಸತತವಾಗಿ ಬೆಳಗ್ಗೆ ಮತ್ತು ರಾತ್ರಿ ಮಲಗುವ ಮುನ್ನ ಏಲಕ್ಕಿ ನೀರನ್ನ ಒಂದು ಗ್ಲಾಸಿನಲ್ಲಿ ಕುಡಿದರೆ ದೇಹದ ತೂಕ ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಎಂದು ವೈದ್ಯರು ಹೇಳುತ್ತಾರೆ. ಸಂಶೋಧಕರು ಒಂದು ಅಧ್ಯಯನವನ್ನು ನಡೆಸಿ ಹೆಚ್ಚು ದೇಹದ ತೂಕವನ್ನ ಹೊಂದಿರುವ ಮಹಿಳೆಯರಿಗೆ ವಿಪರೀತ ಕೊಬ್ಬಿನ ಅಂಶ ಮತ್ತು ಕೊಲೆಸ್ಟ್ರಾಲ್ ಅಂಶ ಕಂಡುಬರುವ ಕಾರಣದಿಂದ ಬಹಳ ಬೇಗನೆ ಸಕ್ಕರೆ ಕಾಯಿಲೆಗೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅಂತವರು 8 ವಾರ ತನಕ ಏಲಕ್ಕಿ ಬಳಕೆ ಮಾಡಲು
ಮಾಡಲು ಹೇಳಿದಾಗ ಅದರಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಲಕ್ಷಣಗಳಿಂದ ಮತ್ತು ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂಶದಿಂದ ಹೃದಯದ ತೊಂದರೆ ಮತ್ತು ಸಕ್ಕರೆ ಕಾಯಿಲೆ ಇಲ್ಲವಾಯಿತು ಎನ್ನುತ್ತಾರೆ ಈ ತಜ್ಞರು. ಏಲಕ್ಕಿಯ ನಿತ್ಯ ನಿಯಮಿತ ಸೇವನೆಯಿಂದ ಹೃದಯದ ಆರೋಗ್ಯ ಉತ್ತಮಗೊಳ್ಳುತ್ತದೆ, ಹೃದಯ ಸ್ತಂಭನ ಸಮಸ್ಯೆಗಳು ಇಲ್ಲವಾಗುತ್ತವೆ. ಏಲಕ್ಕಿಯಲ್ಲಿ ಬಾಯಿಯ pH ಮಟ್ಟವನ್ನ ಸಮತೋಲನ ಮಾಡುವ ಗುಣಲಕ್ಷಣವಿದೆ. ಸಾಮಾನ್ಯವಾಗಿ ಬಾಯಿಯ ದುರ್ವಾಸನೆ ದೂರ ಇಡಲು ಏಲಕ್ಕಿ ಹಾಗೂ ಪುದೀನ ಬಳಸುತ್ತಾರೆ. ಏಲಕ್ಕಿ ತಿನ್ನುವುದರಿಂದ ಪುರುಷರಲ್ಲಿ ಆ ಸಮಸ್ಯೆ ಕೂಡ ನಿವಾರಣೆಯಾಗುತ್ತದೆ ಅಂತೆ. ಏಲಕ್ಕಿ ಬೆರೆಸಿದ ಟೀ ಕುಡಿಯುವ ಮೂಲಕ ಪುರುಷರಲ್ಲಿ ಲೈಂಗಿಕ ಶಕ್ತಿ ಉತ್ತಮಗೊಳ್ಳುವುದನ್ನ ಹಲವಾರು ಅಧ್ಯಯನಗಳು ಸಾಬೀತುಗೊಳಿಸಿವೆ. ಕೆಲವು ವ್ಯಕ್ತಿಗಳಲ್ಲಿ ನಿಮಿರು ದೌರ್ಬಲ್ಯ ಇರುವುದನ್ನ ಗುಣಪಡಿಸಲು ವೈದ್ಯರು ಏಲಕ್ಕಿಯನ್ನ ಸೇವಿಸಲು ಹೇಳುತ್ತಾರೆ. ಅಷ್ಟೇ ಅಲ್ಲದೆ ಪುರುಷರಲ್ಲಿ ಲೈಂಗಿಕ ಭಾವನೆಯನ್ನ ಉದ್ದೀಪನಗೊಳಿಸಲು ಮತ್ತು ಲೈಂಗಿಕ ಆರೋಗ್ಯವನ್ನ ವೃದ್ಧಿಪಡಿಸಲು ಪರ್ಯಾಯ ಔಷಧಿಯಾಗಿ ಏಲಕ್ಕಿಯನ್ನ ಬಳಸಲು ಸೂಚಿಸಲಾಗುತ್ತದೆ. ಲೈಂಗಿಕ ಆರೋಗ್ಯ ಮತ್ತು ಲೈಂಗಿಕ ಸಾಮರ್ಥ್ಯವನ್ನ ಹೆಚ್ಚಿಸಿರುವುದು ಗಮನಕ್ಕೆ ಬಂದಿರುವ ಕಾರಣ ಏಲಕ್ಕಿಯನ್ನ ಉತ್ತಮ ಕಾಮೋತ್ತೇಜಕ ಎಂದು ಆಯುರ್ವೇದದಲ್ಲಿ ಗುರುತಿಸಲಾಗಿದೆ. ಆಯುರ್ವೇದದ ಪ್ರಕಾರ ನಿತ್ಯವೂ ಮಲಗುವ ಮುನ್ನ 2 ಏಲಕ್ಕಿಯನ್ನ ಜಿಗಿದು ನುಂಗುತ್ತಾ ಬಂದರೆ ಪುರುಷರ ಲೈಂಗಿಕ ಸಾಮರ್ಥ್ಯ ಕೂಡ ಅತ್ಯುತ್ತಮವಾಗುತ್ತದೆ. ಇಷ್ಟೆಲ್ಲ ಉಪಯೋಗ ಇರುವ ಏಲಕ್ಕಿಯನ್ನ ಇಂಥವರು ಸೇವಿಸಬಾರದು ಎಂದು ಡಾಕ್ಟರ್ಗಳು ಕೂಡ ಹೇಳುತ್ತಾರೆ. ಹೌದು, ಏಲಕ್ಕಿಯನ್ನ ಸಾಮಾನ್ಯವಾಗಿ ಆಹಾರಗಳಲ್ಲಿ ಸೇವಿಸಲಾಗುತ್ತದೆ. ಆದರೆ ಗರ್ಭಾವಸ್ಥೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಏಲಕ್ಕಿಯನ್ನ ಔಷಧಿಯಾಗಿ ತೆಗೆದುಕೊಳ್ಳುವುದು ಬಹುಶಃ ಅಸುರಕ್ಷಿತವಾಗಿದೆ. ಏಲಕ್ಕಿಯನ್ನ ಗರ್ಭವತಿಯರು ಜಾಸ್ತಿ ತಿಂದರೆ ಗರ್ಭಪಾತಕ್ಕೆ ಕಾರಣವಾಗಬಹುದು ಎಂದು ಕಳವಳವಿದೆ. ಹೀಗಾಗಿ ಗರ್ಭವತಿಯರು ಅಂದ್ರೆ ಪ್ರೆಗ್ನೆಂಟ್ ಲೇಡೀಸ್ಗಳು ಹೆಚ್ಚಾಗಿ ಏಲಕ್ಕಿಯನ್ನ ತಿನ್ನಬಾರದು ಎಂದು ವೈದ್ಯರು ಕೂಡ ಹೇಳುತ್ತಾರೆ. ಸ್ನೇಹಿತರೆ, ಏಲಕ್ಕಿಯ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತು ಅಂತ ಅಂದುಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಎಲ್ಲರ ಜೊತೆ ಶೇರ್ ಮಾಡಿ.